ಹಾವಿನ ಅಂತ್ಯ ಸಂಸ್ಕಾರ ಮಾಡಲೆಂದು ದುಡ್ಡು ಸಂಗ್ರಹಿಸಿದ ವಿಚಾರ ಇತ್ತೀಚೆಗೆ ಭಾರಿ ಸುದ್ದಿ ಆಗ್ತಾ ಇದೆ. ಆದರೆ ಇದನ್ನು ದಂಧೆ ಎಂದು ಹೇಳುವವರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗಾರ್ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಬಿ ತುಳುನಾಡಿನಲ್ಲಿ ನಾಗದೇವರಿಗೆ ವಿಶೇಷ ಪ್ರಾಧಾನ್ಯತೆ ಇದೆ. ಆದರೆ ಅಂತ್ಯ ಸಂಸ್ಕಾರ ಮಾಡದೆ ಹೋದಲ್ಲಿ ದೋಷ ಇದೆ. ನಾಗದೇವರ ದೋಷದಿಂದ ಎಷ್ಟೋ ಮಂದಿ ನೊಂದಿದ್ದಾರೆ. ಅದರ ಅಂತ್ಯ ಸಂಸ್ಕಾರ ಮಾಡುವುದು ಕೂಡ ಅಷ್ಟೇ ಮುಖ್ಯ. ಆದರೆ ನಾಗದೇವರ ಅಂತ್ಯ ಸಂಸ್ಕಾರದ ಹೆಸರಿನಲ್ಲಿ ದಂಧೆ ಮಾಡ್ತಾ ಇದ್ದಾರೆ ಎಂದು ಹೇಳುವವರ ವಿರುದ್ಧ ದೀಪು ಶೆಟ್ಟಿಗಾರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕೆಲವರು ದುಡ್ಡು ಮಾಡ್ತಾ ಇದ್ದಾರೆ ಎಂದು ಪರಿಶೀಲನೆ ಮಾಡದೆ ಆರೋಪ ಮಾಡುವುದು ಸರಿಯಲ್ಲ ಎಂದು ಅವರು ಹೇಳಿದ್ದಾರೆ. ಧರ್ಮ ಇಟ್ಕೊಂಡು ದಂಧೆ ಮಾಡುವ ಕಡೆ ಹೋಗ್ಬೇಕಾ? ನಾನು ಹೇಳ್ತೇನೆ, ಕೆಲವು ದಂಧೆ 2 ಲಾಡು ಕೊಟ್ಟು 200-300 ರೂಪಾಯಿ ಅಂತೇಳಿ ಎದುರಿಸ್ತಾರಲ್ಲ, ಅದು ದಂಧೆ. ಗೊತ್ತಾಗಲ್ಲ? ನಿಮ್ಮ ಇದರಲ್ಲಿ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಲಕ್ಷಗಟ್ಟಲೆ ಜನರನ್ನು ಲೂಟಿಸ್ತಾರಲ್ಲ, ಅದು ದಂಧೆ. ಮರಳನ್ನು ಇದ್ದ ಮರಳನ್ನು ಹೇಳದೆ ಕೇಳದೆ ಜನರಿಗೆ ಕಡಿಮೆ ರೇಟ್ಗೆ ಕೊಡದೆ ಅದನ್ನು ಎಷ್ಟೋ ರೇಟ್ ಕೊಟ್ಟು ಡಬಲ್ ಮಾಡಿ ಮಾರ್ತಾರಲ್ಲ, ಅದು ದಂಧೆ. ರಸ್ತೆಗಳ ಹೆಸರಲ್ಲಿ ಕೋಟಿಗಟ್ಟಲೆ ಹಣ ಮಾಡಿಕೊಂಡು ಕೋಟಿಗಟ್ಟಲೆ ಬಿಲ್ ಹಾಕಿ ಆ ಕಳಪೆ ರಸ್ತೆ ಮಾಡಿ ಅದರ ದುಡ್ಡನ್ನು ನಿಂತಾರಲ್ಲ, ಅದು ದಂಧೆ. ದಂಧೆ ಯಾವುದು? ಇಲ್ಲಿ ಪ್ರಾಮಾಣಿಕವಾಗಿ ಯಾರು ಮಾಡ್ತಾರೆ ಎಂಬುದರ ಬಗ್ಗೆ ಸ್ವಲ್ಪ ನಮಗೂ ಕೂಡ ಪ್ರಜ್ಞೆ ಇರ್ಬೇಕ್ರಿ. ನಮಗೆ ಮಾಡ್ಲಿಕ್ಕೆ ಆಗ್ತದೆ ಮಾಡ್ಬೇಕಿಲ್ಲ, ನಾಯಿಗಳಾಗಿ ಕುತ್ಕೊಳ್ಬೇಕು. ಇದು ಸಹ ದೋಷವೇ. ನಾವು ಈ ರೀತಿ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರೆ ಅದಕ್ಕೆ ನಾವು ಅಡ್ಡ ಇದು ಮಾತಾಡಿದ್ರೆ ಅದು ದೋಷವೇ. ಈಗ ತಪ್ಪು ಮಾಡಿದ್ರ ಓಕೆ, ಮಾಡಿ, ಹಣ ಎಷ್ಟು ಕಲೆಕ್ಟ್ ಆಗಿದೆ, ಎಷ್ಟು ಕೊಟ್ಟಿ, ಏನ್ ಮಾಡಿದ್ವಿ ಪ್ರಶ್ನೆ ಮಾಡಿ ಕೇಳಿ. ಹೊರತು ಈ ಒಂದು ದಂಧೆ ಸ್ಟಾರ್ಟ್ ಆಗಿದೆ. ದಂಧೆ ಏನಂತ ನನ್ನಲ್ಲಿ ಬನ್ನಿ, ನಾನು ತೋರಿಸ್ತೇನೆ ಯಾವುದೆಲ್ಲ ದಂಧೆಗಳಿವೆ ಅಂತ. ದಂಧೆಗಳ ಹಿಂದೆ ನಾವಿದ್ದೇವೆ. ಒಳ್ಳೆ ಒಂದು ಇನ್ನೊಬ್ಬರಿಗೆ ದೋಷ ಬರಬಾರ್ದು, ಇನ್ನೊಬ್ಬರಿಗೆ ಸಮಸ್ಯೆ ಬರಬಾರ್ದು ಅಂತ ಹೇಳುವ ವಿಷಯದಲ್ಲಿ ದಂಧೆ ಅಂತ ಹೇಳ್ಬೇಡಿ. ಇದ್ರ ದೋಷ ಕೂಡ ನಿಮ್ಗೆ ಬರ್ತದೆ. ನಿಮ್ಮ ಒಳ್ಳೆದಕ್ಕೆ ಹೇಳ್ತಿದ್ದೇನೆ, ನಾಳೆ ನಿಮ್ಮ ಫ್ಯಾಮಿಲಿ ಸಫರ್ ಆಗುದು ಬೇಡ. ನೀವು ತಿಳಿಯದೆ ಮಾಡಿರ್ಬೋದು, ಇನ್ನು ಆ ರೀತಿ ಮಾಡಬೇಡಿ. ನಾಗದೇವರ ದುಡ್ಡನ್ನು ತಿಂದು ಯಾರು ಉದ್ಧಾರ ಆಗುದಿಲ್ಲ, ಅಥವಾ ಆ ರೀತಿ ಏನು ತೆವಳಿಲ್ಲ ಇಲ್ಲ ಯಾರಿಗೂ ಕೂಡ. ಅದರ ಬಗ್ಗೆ ನಾವು ಪರಿಶೀಲಿಸಬೇಕು.